ಮಂಗಳೂರು ಮೂಡಬಿದ್ರೆ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ 169 ಚತುಷ್ಪಥ ಯೋಜನೆಗೆ ಭೂ ಸ್ವಾಧೀನಕ್ಕೊಳಪಡುವ ಹೆಚ್ಚಿನ ಭೂಮಿಯು ಕೃಷಿಗೆ ಸಂಬಂಧಿಸಿದ್ದಾಗಿದೆ. ಜನಪ್ರತಿನಿಧಿಗಳು ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಂಡವಾಳಶಾಹಿಗಳ ಒತ್ತಡಕ್ಕೆ ಮಣಿದು ಹೆದ್ದಾರಿ ಪಥವನ್ನು ಬದಲಾಯಿಸಿದಲ್ಲದೆ ಕಾನೂನುಬಾಹಿರ ನಡೆಯಿಂದ ರೈತರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದ ಪರಿಹಾರವನ್ನ ನೀಡದೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ನ್ಯಾಯ ಸಿಗುವವರೆಗೆ ರೈತರ ಪರ ಹೋರಾಟ ನಡೆಸುವುದಾಗಿ ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷೆ ಮರಿಯಮ್ಮ ಥಾಮಸ್ ಹೇಳಿದರು. ಅವರು ಮೂಡಬಿದ್ರೆಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜಕಾರಣಿಗಳಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ವರ್ಷಾಂತ್ಯದೊಳಗೆ ಕಾಮಗಾರಿ ಪ್ರಾರಂಭಿಸುವುದಾಗಿ ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ. ಈ ಹೆದ್ದಾರಿ ಹಾದು ಹೋಗುವ ಸಾಣೂರು, ಬೆಳುವಾಯಿ, ಮಾರ್ಪಾಡಿ, ಪಡುಮಾರ್ನಾಡು, ಪುತ್ತಿಗೆ, ಬಡಗ ಮಿಚಾರು, ತೆಂಕ ಮಿಚಾರು, ಬಡಗ ಎಡಪದವು, ತೆಂಕ ಎಡಪದವು, ಅಡ್ಡೂರು, ತಿರುವೈಲ್, ಕುಡುಪು ವ್ಯಾಪ್ತಿಯ 200 ಮಂದಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು 80 ಎಕರೆಯಷ್ಟು ಜಾಗಕ್ಕೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ಇನ್ನು ಹಲವು ಮಂದಿ ರಿಟ್ ಅರ್ಜಿ ಸಲ್ಲಿಸಿದ್ದು ಸುಮಾರು 120 ಎಕರೆಗೆ ತಡೆಯಾಜ್ಞೆ ಸಿಗುವ ವಿಶ್ವಾಸವಿದೆ. ಹೈಕೋರ್ಟ್ನಲ್ಲಿ ನ್ಯಾಯ ಸಿಗದಿದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿದ್ಧ ಎಂದು ಹೇಳಿದರು. ಎಕ್ಸಿಸ್ಟಿಂಗ್ ರೋಡ್ ಉಂಟು. ಆ ಎಕ್ಸಿಸ್ಟಿಂಗ್ ರೋಡ್ನ ಎರಡು ಸೈಡಲ್ಲಿರುವ ಸ್ಥಳಗಳನ್ನು ಲ್ಯಾಂಡ್ ಎಕ್ವಿಸಿಷನ್ ಅಂತ ಹೇಳಿಕೊಂಡು ಬಂದರು. ತದನಂತರ ಯಾರದೋ ಇನ್ಫ್ಲುಯೆನ್ಸಿಗೆ ಮಣಿದು ದೊಡ್ಡ ದೊಡ್ಡ ಒಂದೊಂದು ಕಡೆಯಲ್ಲಿ ಬಿಲ್ಡರ್ಸ್ ಇದ್ದಾರೆ. ಅವರ ಇನ್ಫ್ಲುಯೆನ್ಸಿಗೆ ಅವರ ಮಣಿದು ಕಂಪ್ಲೀಟ್ ಅಲೈನ್ಮೆಂಟನ್ನು ಚೇಂಜ್ ಮಾಡಿಕೊಂಡು ಹೊರಟದ್ದು. ಆ ಅಲೈನ್ಮೆಂಟ್ ಚೇಂಜ್ ಮಾಡಿಕೊಂಡು ಹೋದದ್ದು ತಪ್ಪು ಅಂತ ಹೇಳಿಕೊಂಡು ನಾವು ನಮ್ಮ ಸಂಸದರ ಹತ್ರ ಹೋದೆವು, ಶಾಸಕರುಗಳ ಹತ್ರ ಹೋದೆವು, ಅಧಿಕಾರಿಗಳ ಹತ್ರ ಹೋದೆವು, PD ಹತ್ರ ಹೋದೆವು. ನಾವು ನಮ್ಮ ಕೂಗು ಯಾರೂ ಕೇಳಲಿಲ್ಲ. ನೋಡ ಎಲ್ಲಿ ನಿಮಗೆ ಸಮಸ್ಯೆ ಆಗಿದೆ ನೋಡುವ ಅಂತ ನೋಡಂತೇಳಿ ನಾನು ತೋರಿಸಿದೆ. ಇಲ್ಲಿ ಕುಲಶೇಖರದಲ್ಲಿ ಕಂಪ್ಲೀಟ್ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಪದವು ಕುಲಶೇಖರ ಚೌಕಿಯಲ್ಲಿ ಲೈಕ್ ಸಿಲ್ವರ್ ಗೇಟಿನಿಂದ ಹಿಡಿದು ನಮ್ಮ ಕುಡುಪು ತನಕ ಕಂಪ್ಲೀಟ್ ಅಲೈನ್ಮೆಂಟ್ ಚೇಂಜ್ ಮಾಡಿಕೊಂಡು ಹೋದರು. ಯಾಕೆಂತ ಹೇಳಿದರೆ ಕುಲಶೇಖರ ಚೌಕಿಯಲ್ಲಿ ಬರುವಾಗ ಅಲ್ಲಿ ಟು ದ ರೈಟ್ ಸೈಡಿಗೆ, ನಾವು ಮಂಗಳೂರಿಂದ ಬರುವಾಗ ಟು ದ ರೈಟ್ ಸೈಡಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ, ಬಿಲ್ಡರ್ಸ್ ಇದ್ದಾರೆ. ಅವರನ್ನು ಸೇವ್ ಮಾಡಲಿಕ್ಕೋಸ್ಕರ ಇದನ್ನು ಕಂಪ್ಲೀಟ್ ಅಲ್ಲಿ ಕೆಳಗೆ ಹೊಂಡದಲ್ಲಿ ಪಾಪದವರು ಇರುವ ಸ್ಥಳಗಳನ್ನು ಎಕ್ವೈರ್ ಮಾಡಿಕೊಂಡು ಹೋದರು. ಕಂಪ್ಲೀಟ್ ಅದು ಆ ರೋಡು ಈ ಅಲೈನ್ಮೆಂಟ್ ಚೇಂಜ್ ಮಾಡಿ ಅಲ್ಲಿ ಬರುವಾಗ 90 ಡಿಗ್ರಿಯಲ್ಲಿ ಹೀಗೆ ರೌಂಡ್ ಬಂದು ಮೇಲೆ ಹೋಗ್ತಾ ಉಂಟು ಆ ರೋಡು. ಅದು ಯಾವ ವಿಚಿತ್ರ ರೀತಿಯ ಹೈವೇ ಅಂತ ಹೇಳಿಕೊಂಡು ಬಹುಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಭೂ ಸಂತ್ರಸ್ತರ ಸಮಿತಿಯ ಸಂಚಾಲಕ ಪ್ರಕಾಶ್ ಚಂದ್ರಕೆ, ಪ್ರಮುಖರಾದ ಜಯರಾಮ್ ಪೂಜಾರಿ ಉಪಸ್ಥಿತರಿದ್ದರು.